ತುರುವೇಕೆರೆ ತಾಲೂಕಿನ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ಹಿಂದಿನ ಅಧ್ಯಕ್ಷ ನಂದೀಶ್ ಮತ್ತು ಉಪಾಧ್ಯಕ್ಷರಾಗಿದ್ದ ಗಿರೀಶ್ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪಟೇಲ್ ನಟರಾಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂಎಲ್ ಲೋಕೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯ ಹಿನ್ನೆಲೆಯಲ್ಲಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಾದ ಪಟೇಲ್ ನಟರಾಜ್ ಮತ್ತು ಉಪಾಧ್ಯಕ್ಷರಾದ ಎಂಎಲ್ ಲೋಕೇಶ್ ರವರನ್ನು ಶ್ರೀಧರ್ ಗೌಡ, ಎನ್ಸಿ ನಂಜುಂಡಸ್ವಾಮಿ, ರಾಘವೇಂದ್ರ ರವರು ಪುಷ್ಪಮಾಲೆ ಹಾಕಿ ಅಭಿನಂದಿಸಿದರು. ಇದೇ ವೇಳೆ ಮಾತನಾಡಿದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಮ್ಮ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಪಂಚಾಕ್ಷರಿ, ಪುಟ್ಟೇಗೌಡ, ಗಂಗಾಧರ್ ಮುಂತಾದವರು ಹಾಜರಿದ್ದರು. ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರ ರಾಜಣ್ಣವರ ಆಶೀರ್ವಾದದಿಂದ ನಮ್ಮ ತಾಲೂಕು ಜಿಲ್ಲಾ ನಿರ್ದೇಶಕರ ಅವರ ಆಶೀರ್ವಾದದಿಂದ ನಮ್ಮ ಡೈರೆಕ್ಟರ್ಗಳ ಆಶೀರ್ವಾದದಿಂದ ನಮ್ಮ ನೌಕರರು ಜನದ ಆಶೀರ್ವಾದದಿಂದ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಲೋಕಣ್ಣನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ದೇವರ ಭಗವಂತ ಆದಷ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಮುಂದಕ್ಕೆ ನಮ್ಮ ಸಂಘನ ಮುನ್ನಡೆಸೋಕ್ಕೆ ಎಲ್ಲರೂ ಸಹಯೋಗ ಇರಲಿ, ಅವರ ಸಲಹೆ ಇರಲಿ ಅಂತ ಕೇಳ್ತಾ ಎಲ್ಲರೂ ಕೈ ಜೋಡಿಸಿ ನಮ್ಮ ಸಂಘವನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗೋಣ ಅಂತ. ಫ್ಯೂಚರ್ ಪ್ಲಾನ್ ಏನು ಸರ್? ನಮ್ಮ ಜಿಲ್ಲಾ ಬ್ಯಾಂಕ್ ಸಹಯೋಗದೊಂದಿಗೆ ಅವರು ಏನು ಸೂಚನೆ ಕೊಟ್ಟರೆ ಅದನ್ನು ನಮ್ಮ ನೇರವಾಗಿ ನಮ್ಮ ರೈತರಿಗೆ ಮನ್ನಾ ಕೇಸು ಹಿಂದೆ ಹೊಸ ಕೇಸು ಒಂದು 95 ಲಕ್ಷ ಕೊಟ್ಟಿದ್ರು, ಅದನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಮತ್ತೆ ಮನ್ನಾ ಕೇಸಲ್ಲಿ 1 ಕೋಟಿ ಕೊಡ್ತೀವಿಂತ ಭರವಸೆ ಕೊಟ್ಟಿದೆ ಜಿಲ್ಲಾ ಬ್ಯಾಂಕು. ಅದನ್ನು ನೇರವಾಗಿ ತಂದು ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.